ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹೇಗಿದ್ದೀರಾ ಪ್ರಿಯರೇ? ಚೆನ್ನಾಗಿದ್ದೀರಾ ಅಂತ ನಾನು ವಿಶ್ವಾಸಿಸ್ತೀನಿ. ಏಕೆಂದರೆ ಯೇಸು ನಾಮವನ್ನು ಕೂಗಿ ಕರೆಯುವಾಗ ನಮ್ಮ ಜೀವನದಲ್ಲಿ ಆನಂದ, ಆರೋಗ್ಯ, ಅಭಿಷೇಕ, ಆದಾಯ, ಐಶ್ವರ್ಯ, ಆಯುಷ ಎಲ್ಲವನ್ನು ಕೊಟ್ಟು ಪ್ರಭು ಯೇಸು ನಮ್ಮನ್ನು ಜಯದ ಆತ್ಮರಿಂದ ತುಂಬಿಸ್ತಾರೆ. ಪ್ರಿಯರೇ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಆಗುತ್ತಿರುವ ಅನೇಕ ಬದಲಾವಣೆಗಳು, ನಾವು ನಿರೀಕ್ಷಿಸದೇ ಇರುವಂತಹ ಅನೇಕ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಉಂಟಾಗ್ತಾ ಇದೆ. ಆರೋಗ್ಯದ ಸಮಸ್ಯೆ ಇರ್ಬೋದು, ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಅನೇಕ ಸಮಸ್ಯೆಗಳು ನಮ್ಮ ಜೀವನವನ್ನು ಕಾಡುತ್ತಿರುವಾಗ ನಮಗೆ ಏನೋ ಒಂದು ಕೌನ್ಸಿಲಿಂಗ್ ಆಗ್ತದೆ, ಅಥವಾ ದೇವರ ವಾಕ್ಯ ಆಲಿಸ್ತೀವಿ, ಡಾಕ್ಟರ್ಸ್ ಹತ್ರ ಹೋಗ್ತೀವಿ, ನಮಗೆ ದೇಹಕ್ಕೆ ಸೌಖ್ಯ ಸಿಗುತ್ತೆ. ಆದರೆ ಮನಸ್ಸಲ್ಲಿ ಯಾವುದೋ ಒಂದು ಗೊಂದಲ, ಎಷ್ಟು ಪ್ರೇಯರ್ ಮಾಡಿದರೂ ಕೆಲವೊಮ್ಮೆ ಆ ಗೊಂದಲ ನೀಗುವುದಿಲ್ಲ. ನಮಗೇನೆ ಗೊತ್ತಿಲ್ಲ, ಕೆಲವೊಮ್ಮೆ ನಾವು ಕೂತು ಅಳ್ತಾ ಇರ್ತೀವಿ, ನಮಗೇನೆ ಗೊತ್ತಿರೋದಿಲ್ಲ, ನಾವು ಸುಮ್ಮನೆ ಸಿಟ್ಟಾಗ್ತಾ ಇರ್ತೀವಿ, ನಮಗೇನೆ ಗೊತ್ತಿಲ್ಲ, ಯಾರ ಹತ್ರ ಆದರೂ ಜಗಳ ಆಡಬೇಕು, ಸರಿಯಾಗಿ ಬೈದು ಬಿಡಬೇಕು ಅಂತ ಅನ್ನಿಸ್ತದೆ. ಹೀಗೆ ಅನೇಕ ಗೊಂದಲಗಳು, ಅಂದರೆ ಏನೋ ಒಂದು ನೆಗೆಟಿವ್ಸ್ ನಮ್ಮ ಜೀವನದಲ್ಲಿ ಬರ್ತಾ ಇರ್ತದೆ. ಅದನ್ನು ನಮಗೇನೆ ಕೆಲವೊಮ್ಮೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದನ್ನೆಲ್ಲ ಗಮನಿಸಿದಾಗ ಕೆಲವೊಮ್ಮೆ ಡಾಕ್ಟರ್ಸ್ ಹೇಳ್ತಾರೆ ಕೆಲವರ ಹತ್ರ, ನೀವೊಂದು ಸೈಕಿಸ್ಟ್ ಹತ್ರ ಹೋಗೋದು ಒಳ್ಳೆಯದು. ಸೈಕಾಲಜಿ ಡಾಕ್ಟರ್ ಹತ್ರ ನಾನು ಯಾಕೆ ಹೋಗಬೇಕು, ನನಗೇನು ಹುಚ್ಚುಗಿಚ್ಚಿ ಹಿಡ್ದಿದ್ಯಾ? ಸೈಕಾಲಜಿ ಡಾಕ್ಟರ್ ಹತ್ರ ಹೋಗೋರು ಮಾನಸಿಕ ಅಸ್ವಸ್ಥರು, ಏನೋ ಒಂದು ತೊಂದರೆ ಇರುವವರು. ನನಗೆ ಅಂಥದ್ದೇನು ಆಗಿಲ್ಲಲ್ಲ, ನಾನು ಯಾಕೆ ಹಾಗೆ ಡಾಕ್ಟರ್ ಹತ್ರ, ಸೈಕಿಸ್ಟ್ ಹತ್ರ ಹೋಗಬೇಕು, ಮಾನಸಿಕ ತಜ್ಞರ ಹತ್ರ ನಾನು ಯಾಕೆ ಹೋಗಬೇಕು ಅಂತ ಅನೇಕರು ಇದು ಚಿಂತೆ ಮಾಡ್ತಾ ಇರುವಾಗ ಕೆಲವರು ನನಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಸಿಸ್ಟರ್ ನಾನು ಏನೋ ಒಂದು ಇದು ಕಾಡ್ತಾ ಇತ್ತು ಸಿಸ್ಟರ್, ತುಂಬ ಭಯ, ಸಿಟ್ಟು ಬರೋದು, ಗೊಂದಲ ಆಗೋದು, ಮನೆಯಲ್ಲಿ ಸುಮ್ಮನೆ ನಾನು ಜಗಳಾಡ್ತಾ ಇರ್ತೀನಿ. ಹಾಗೆಲ್ಲ ಆಗುವಾಗ ನಾನು ನನ್ನ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ಹೇಳಿದೆ ಸಿಸ್ಟರ್. ಆಗ ಅವರು ಹೇಳ್ತಾರೆ, ನೀನು ಸೈಕಾಲಜಿ ಡಾಕ್ಟರ್ ಹತ್ರನೇ ಹೋಗಬೇಕು ಅಂತ ಹೇಳಿದರು. ನಾನೇನು ಮೆಂಟಲ್ ಪ್ರಾಬ್ಲಮ್ ಆಗಿದವರ, ನನಗೆ ಏನೂ ಇಲ್ಲಲ್ಲ, ಮತ್ತ್ಯಾಕೆ ಡಾಕ್ಟರ್ ಹಾಗೆ ಹೇಳಿದರು? ಪ್ರಿಯರೇ, ಕೆಲವೊಮ್ಮೆ ನಮಗೆ ಆಂತರಿಕ ಗಾಯಗಳಿದೆ ಅಲ್ಲ, ಆ ಆಂತರಿಕ ಗಾಯಗಳಿಗೆ ಈ ಲೋಕದ ಯಾವುದೇ ಮೆಡಿಸಿನ್ಸ್, ಯಾವುದೇ ಔಷಧಿ ಅದಕ್ಕೆ ವರ್ಕ್ ಆಗಲ್ಲ. ಆಂತರಿಕ ಗಾಯಗಳಿಗೆ ಯೇಸುವನ್ನೇ ಮುಟ್ಟಬೇಕು, ಅವರ ರಕ್ತದಿಂದಲೇ ತೊಳೆದು ಶುದ್ಧೀಕರಿಸಬೇಕು. ಕೆಲವೊಂದು ಆಂತರಿಕ ಗಾಯಗಳು ತಾಯಿಯ ಗರ್ಭದಿಂದಲೇ ಬಂದಿರುತ್ತೆ. ನಾವು ತುಂಬ ಆಂತರಿಕ ಸೌಖ್ಯ ಧ್ಯಾನ ಎಲ್ಲ ಅಟೆಂಡ್ ಆಗಿದ್ದೀವಿ, ತುಂಬ ಟಾಕ್ಸ್ ಅದರ ಬಗ್ಗೆ ಕೇಳಿದ್ದೀವಿ. ಅದಕ್ಕೆ ನಾನು ತುಂಬ ಅದರ ಬಗ್ಗೆ ವಿವರಣೆ ಏನು ಕೊಡಕ್ಕೆ ಹೋಗಲ್ಲ. ಈಗ ತಾಯಿಯ ಗರ್ಭದಲ್ಲಿ ನಾವು ಇರುವಾಗ ತಾಯಿಗಾದ ಅನುಭವಗಳು, ಕೆಟ್ಟ ಅನುಭವಗಳು, ತಾಯಿಗಾದ ದುಃಖ, ನಿರಾಶೆ, ಸೋಲು, ಏಕಾಂಗಿತನ, ಅದೆಲ್ಲ ನಮಗೆ ತಾಯಿಯ ಗರ್ಭದಿಂದಲೇ ಸಿಕ್ಕಿರುತ್ತೆ. ತಾಯಿಗೆ ಬಂದಂತಹ ಎಲ್ಲ ನೆಗೆಟಿವ್ಸ್ ಗುಣಗಳು ಕೂಡ ನಮಗೆ ಸಿಕ್ಕಿರುತ್ತೆ ಕೆಲವೊಮ್ಮೆ. ಅದು ಈ ಭೂಲೋಕಕ್ಕೆ ಬಂದ ಮೇಲೆ ಕೂಡ ಅದು ನಮ್ಮ ಇನ್ನರ್ ಕಾನ್ಷಿಯಸ್ ಅಲ್ಲಿ, ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಅದೆಲ್ಲವೂ ಉದುಗಿರುತ್ತೆ. ಆ ನೋವುಗಳು, ನಿರಾಶೆಗಳು, ಸಿಟ್ಟು, ಕೋಪ ಎಲ್ಲ ಉದುಗಿರುತ್ತೆ. ಅದು ನಾವು ಬೆಳೀತಾ ನಾವು ಅದನ್ನು ಬೆಳೆಸ್ತಾ ಹೋದ್ರೆ ಅದನ್ನು ಜಾಸ್ತಿ ಆಗುತ್ತೆ. ನಾವು ಅದರ ಕಡೆ ಗಮನ ಕೊಡದಿದ್ರೆ ಅದು ಅಲ್ಲಿಯೇ ಒಂದು ರೀತಿಯಲ್ಲಿ ತಟಸ್ಥವಾಗಿರುತ್ತೆ. ಅದು ಹೋಗಿರಲ್ಲ, ಆದರೆ ತಟಸ್ಥವಾಗಿರುತ್ತೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಈಗ ನೋಡಿ, 6 ಜನ ಗಂಡಂದಿರ ಜೊತೆ ಬದುಕಿದ ಆ ಸಮಾರ್ಯದ ಸ್ತ್ರೀಯ ಮನಸ್ಸು ಎಷ್ಟು ನೋವಿರ್ಬೋದು ನೆನೆಸಿ ನೋಡಿ. ಆ ನೋವನ್ನೆಲ್ಲ ಅವಳು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಆಗುವಂತಹ ಕೆಲವು ಘಟನೆಗಳು, ಸಂಭವಗಳು, ಅದನ್ನೆಲ್ಲ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಅದು ಹಾಗೇ ಒಳಗೆ ನೋವಾಗಿ ಅದು ಆಂತರಿಕ ಗಾಯಗಳಾಗಿ ಮಾರ್ಪಡುತ್ತೆ. ಒಂದು ತಾಯಿಯ ಗರ್ಭದಿಂದಲೇ ನಮಗೆ ಸಿಕ್ಕುವಂಥದ್ದು. ಎರಡನೆಯದು ನಮ್ಮ ಜೀವನದಲ್ಲಿ ಸಂಭವಿಸುವಂಥದ್ದು, ಅಂದರೆ ಕೆಲವೊಮ್ಮೆ ಚುಚ್ಚು ಮಾತುಗಳಾಗಿರ್ಬೋದು, ಯಾರಾದರೂ ನಮ್ಮನ್ನು ಸುಮ್ಮನೆ ಬೈಯೋದು, ಸುಮ್ಮನೆ ಕಂಡಮ್ ಮಾಡೋದು, ಸುಮ್ಮನೆ ಹೀಯಾಳಿಸೋದು, ಅದೆಲ್ಲ ಆಗುವಾಗ ಅದು ಅವರು ನಮ್ಮ ಅಧಿಕಾರಿ ಆಗಿರ್ಬೋದು, ಅಥವಾ ಅವರ ಕೈ ಕೆಳಗೆ ನಾವು ಕೆಲಸ ಮಾಡುವವರಾಗಿರ್ಬೋದು, ಅಥವಾ ನಮ್ಮ ಕುಟುಂಬದಲ್ಲಿ ಯಾರಾದರೂ ಹಿರಿಯರು ಇರ್ಬೋದು, ನಮ್ಮ ಕುಟುಂಬಸ್ಥರೇ ಯಾರಾದರೂ ಆಗಿರ್ಬೋದು, ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು. ಹೀಗೆ ಅನೇಕರಿಂದ ನಮಗೆ ಸಿಕ್ಕುವಂತಹ ನೋವುಗಳು, ಇಮೋಷನ್ಸ್, ನೆಗೆಟಿವ್ ಇಮೋಷನ್ಸ್, ಅದನ್ನು ನಾವು ಹೊರಗಡೆ ಹಾಕದಿದ್ರೆ ಅದು ನಮ್ಮೊಳಗೇ ಇದ್ದು ಅದೊಂದು ರೀತಿಯಾದ ರೋಗವಾಗಿ ಮಾರ್ಪಡುತ್ತೆ. ಅದೇ ನಮಗೆ ಆಗುವಂತಹ ಆ
ಏನು ಹೇಳೋದು, ಯಾವುದೇ ಮೆಡಿಸಿನ್ಸ್ ತಗೊಂಡ್ರು ವಾಸಿ ಆಗದಂತಹ ಆಂತರಿಕ ಗಾಯಗಳು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾನು ನನ್ನ ಹತ್ರ ಬರುವ ಯಾರಾದರೂ ಕೌನ್ಸಿಲಿಂಗ್ಗೆ ಬಂದರೆ ಹೇಳ್ತೀನಿ, ನಿಮಗೆ ಏನಾದರೂ ತುಂಬ ಹರ್ಟ್, ಯಾರಾದರೂ ನೋವು ಮಾಡಿದರೆ, ಹರ್ಟ್ ಮಾಡಿದರೆ, ಅಥವಾ ನಿಮಗೆ ತುಂಬ ಸಿಟ್ಟು ಬಂದರೆ, ಅದನ್ನು ಅಲ್ಲಿ ಆಫೀಸಲ್ಲಿ ನಿಮ್ಮ ಮನೆಯಲ್ಲಿ ಅದನ್ನು ತೋರಿಸ್ಕೊಳ್ಳೋಕ್ಕಾಗದಿದ್ದರೆ ಬಾತ್ರೂಮಲ್ಲಿ ಹೋಗಿ ಟ್ಯಾಪ್ ಆನ್ ಮಾಡಿಬಿಟ್ಟು ಜೋರಾಗಿ ಹತ್ತು ಬಿಡಿ. ಬೈಬೇಕು ಅನಿಸಿದರೆ, ನಿಮಗೆ ಏನು ಅನಿಸಿದೆ ಅದನ್ನು ಹೇಳಿಬಿಡಿ. ನಿಮ್ಮ ಇಮೋಷನ್ಸ್ನ ಹೊರಗಡೆ ಹಾಕಬೇಕು. ನಿಮ್ಮ ನೆಗೆಟಿವ್ ಇಮೋಷನ್ಸ್ನ ವಿಶೇಷವಾಗಿ ಹೊರಗಡೆ ಹಾಕಬೇಕು. ಇಲ್ಲದಿದ್ದರೆ ಅದು ಒಳಗಡೆನೇ ಇಟ್ಟು 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 ಕೊಳೆತು ನಾರ್ತಾ ಇರ್ತದೆ. ಅದನ್ನು ಯೇಸುವಿನಿಂದ ಮಾತ್ರ ಸೌಖ್ಯಪಡಿಸಕ್ಕಾಗೋದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಎಜೆಕಿಯೇಲ್ ಪ್ರವಾದಿ ಗ್ರಂಥ 36ನೇ ಅಧ್ಯಾಯ 26ನೇ ವಾಕ್ಯದಿಂದ ನಾನು ಓದ್ತೀನಿ, ಕೇಳಿ. ನಿಮ್ಮಲ್ಲಿ ಬೈಬಲ್ ಇದ್ದರೆ ನೀವು ಅದನ್ನು ತೆಗೆದು ಒಂದು 2-3 ಸಲ ಓದಬಹುದು. ದೇವ್ರ ವಾಕ್ಯ ಎಷ್ಟು ಸಲ ಓದಿದ್ರು ಅದು ನಮಗೆ ಸೌಖ್ಯ, ಶಾಂತಿ, ಬಿಡುಗಡೆ ಕೊಡುತ್ತೆ. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸುವೆನು, ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ದೇವ್ರ ವಾಕ್ಯ ಹೇಳುತ್ತೆ, ಎಜೆಕಿಯೇಲ್ ಪ್ರವಾದಿ ಗ್ರಂಥ 36ನೇ ಅಧ್ಯಾಯ 25ರಿಂದ ವಾಕ್ಯ ಹೇಳುತ್ತೆ, ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸುವೆನು, ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಲಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ಪ್ರಿಯರೇ, ದೇವರ ಪರಿಶುದ್ಧಾತ್ಮರು, ನಿರ್ಮಲೋದಕ, ಆ ಪರಿಶುದ್ಧಾತ್ಮರನ್ನು ನಮ್ಮ ಮೇಲೆ ಬಂದಾಗ ನಾವು ಸಕಲ ವಿಧವಾದ ಅಶುದ್ಧಿಯಿಂದ, ಅಂದರೆ ನಮ್ಮಲ್ಲಿರುವ ದ್ವೇಷ, ಕೋಪ, ಅಸೂಯೆ, ಯಾರಲ್ಲೂ ಹೇಳ್ಕೊಳ್ಳೋಕ್ಕಾಗದಂತಹ ನೋವು, ವೇದನೆ, ತಾಯಿಯ ಗರ್ಭದಿಂದಲೇ ಬಂದಂತಹ ಅನೇಕ ವಿಧವಾದ ಎಲ್ಲ ಕೇಡು ಕೆಟ್ಟದುಗಳು ಯೇಸುನಾಮದ ಬಲದಲ್ಲಿ, ಯೇಸುನಾಮದ ಶಕ್ತಿಯಲ್ಲಿ ಪರಿಶುದ್ಧಾತ್ಮರು ನಮ್ಮ ಮೇಲೆ ಬಂದಾಗ ಅದೆಲ್ಲವೂ ಬಿಟ್ಟು ಹೋಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆ ಪರಿಶುದ್ಧಾತ್ಮರ ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು. ಆ ಪರಿಶುದ್ಧಾತ್ಮರು ನಮ್ಮ ಮೇಲೆ ಬಂದಾಗ ಇನ್ನೇನು ಸಂಭವಿಸ್ತದೆ ನೋಡೋಣ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನನ್ನ ಸ್ವಭಾವವನ್ನು ಹುಟ್ಟಿಸುವೆನು. ದೇವರು ಹೇಳ್ತಾರೆ, ನಿನ್ನ ನೋವು, ಕೋಪ, ದ್ವೇಷ, ಅಸೂಯೆ, ಯಾರಲ್ಲಿ ಹೇಳ್ಕೊಳ್ಳೋಕ್ಕಾಗದಂತಹ ಅನೇಕ ವಿಧವಾದ ಗೊಂದಲಗಳು, ಅದನ್ನೆಲ್ಲ ತೆಗೆದು ಹಾಕಿ, ಆ ಹಳೆಯ ಮನಸ್ಸನ್ನು ತೆಗೆದು ಹಾಕಿ ನಿನಗೆ ಹೊಸ ಮನಸ್ಸನ್ನು ಕೊಡುತ್ತೇನೆ. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ನಾಡಿನಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಪ್ರಾರ್ಥಿಸುವ. ಪವಿತ್ರಾತ್ಮರು ನಮ್ಮ ಮೇಲೆ ಬಂದಾಗ ಈ ಆಂತರಿಕ ಗಾಯಗಳೆಲ್ಲ ಯೇಸುವಿನ ಕರುಣೆಯಿಂದ ಬಿಟ್ಟು ಹೋಗ್ಬಿಡುತ್ತೆ. ಪಿತಾ ಸುತ ಅಲ್ಲಿಂದ ಹೊರಡಪಟ್ಟ ಆತ್ಮರು ಪರಿಶುದ್ಧಾತ್ಮರು, ತ್ರಿಯೇಕ ದೇವರಲ್ಲಿ ಒಬ್ಬರಾಗಿರುವ ಪರಿಶುದ್ಧಾತ್ಮರು ನಮ್ಮ ಮೇಲೆ ಬಂದಾಗ ಅಶುದ್ಧವಾದುದು ಎಲ್ಲವೂ ಬಿಟ್ಟು ಹೋಗಿ ದೇವರ ಮನಸ್ಸು ನಮ್ಮಲ್ಲಿ ಉಂಟಾಗ್ತದೆ ಅಂತ ದೇವರ ವಾಕ್ಯ ಹೇಳುತ್ತೆ. ನಮ್ಮ ಕಲ್ಲಾದ ಹೃದಯ, ಯಾರು ಏನು ಹೇಳಿದ್ರು ನಮ್ಮ ಹೃದಯ ಕರಗಲ್ಲ, ಕೆಲವೊಮ್ಮೆ ಕರುಣೆನೇ ಬರಲ್ಲ. ಅಂಥದ್ದೆಲ್ಲವನ್ನು ತೆಗೆದು ಹಾಕಬೇಕಾದ್ರೆ ಪರಿಶುದ್ಧಾತ್ಮರ ಶಕ್ತಿ ನಮ್ಮ ಮೇಲೆ ಬರಲಿ ಅಂತ ಹೇಳಿ ಆ ಪರಿಶುದ್ಧಾತ್ಮರಲ್ಲಿ ಪ್ರಾರ್ಥಿಸಬೇಕು. ಪವಿತ್ರಾತ್ಮರೇ, ನನ್ನ ಮೇಲೆ ಬನ್ನಿ ಸ್ವಾಮಿ, ನನ್ನಲ್ಲಿರುವ, ನನ್ನ ಹೃದಯದಲ್ಲಿರುವ ಎಲ್ಲ ಗೊಂದಲಗಳನ್ನು, ಎಲ್ಲ ನೋವುಗಳನ್ನು, ಎಲ್ಲ ಚಿಂತೆಗಳನ್ನು, ಎಲ್ಲ ಭಾರಗಳನ್ನು, ಎಲ್ಲ ದುಃಖಗಳನ್ನು ತೆಗೆದು ಹಾಕುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನಲ್ಲಿರುವ ಎಲ್ಲ ಕೆಟ್ಟ ಗುಣಗಳು, ಕಲ್ಲಾದ ಹೃದಯ, ಯಾರಿಗೆ ಏನು ಸಂಭವಿಸಿದ್ರು ಈ ಹೃದಯ ಕರಗಲ್ಲ, ಅಂಥ ಕಲ್ಲಾದ ಹೃದಯ, ಆ ಹೃದಯ ಕರಗಿಸಿ ಹೊಸ ನಿರ್ದಯವನ್ನು ನನಗೆ ದಯಪಾಲಿಸಿರಿ ಸ್ವಾಮಿ. ನನ್ನ ಸ್ವಭಾವವನ್ನು ನಿನಗೆ ದಯಪಾಲಿಸ್ತೀನಿ ಅಂತ ದೇವರು ಹೇಳ್ತಾರೆ. ದೇವರ ಸ್ವಭಾವ ಎಂಥದ್ದು ಹೇಳಿ? ದೇವರು ಕರುಣಾಮಯಿ, ದೇವರು ಪ್ರೀತಿ ಸ್ವರೂಪಿ, ದೇವರು ಸೌಖ್ಯದಾತ, ದೇವರು ಪೂರೈಸುವ ದೇವರು, ದೇವರು ಕೊಡುವ ದೇವರು, ದೇವರು ಒದಗಿಸುವ ದೇವರು, ದೇವರು ನಮ್ಮೊಂದಿಗಿರುವ ದೇವರು. ಅವರಲ್ಲಿ ಎಂಥ ಮಹತ್ತಾದ ಮನಸ್ಸು, ಎಂಥ ಮನಸ್ಸಾದ ಗುಣ. ಆ ಗುಣ ನಮಗೆ ಸಿಕ್ಕೋದಾದರೆ ನಮ್ಮಂಥ ಅದೃಷ್ಟಶಾಲಿ ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ಆಗ ನಾನು ಕೆಲವೊಮ್ಮೆ ಟಾಕಲ್ಲಿ ಎಲ್ಲ ಕೊಡುವಾಗ, ರಿಟ್ರೀಟ್ ಎಲ್ಲ ಮಾಡುವಾಗ ಕೇಳ್ತೀನಿ, ಇಲ್ಲಿ ಯಾರಾದರೂ ಮಾನಸಿಕ ಅಸ್ವಸ್ಥರು ಇದ್ದಾರಾ? ಆಗ ಒಬ್ಬರೋ ಇಬ್ಬರೋ ಕೈ ಮೇಲೆ ಹಾಕ್ತಾರೆ. ನಾನು ಹೇಳೋದು,
ಅಲ್ಲಿರುವ ಎಲ್ಲರೂ ಒಂದು ರೀತಿಯಲ್ಲಿ ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ಮಾನಸಿಕ ಅಸ್ವಸ್ಥರೇ. ಯಾರು ಅತಿಯಾಗಿ ಕೋಪಗೊಳ್ತಾರೆ, ಅತಿಯಾಗಿ ಸಿಟ್ಟು ಮಾಡ್ಕೊಳ್ತಾರೆ, ಅವರೆಲ್ಲರೂ ಮಾನಸಿಕ ಅಸ್ವಸ್ಥರೇ. ಅಂದರೆ ಆ ಸಿಟ್ಟನ್ನು ನಮಗೆ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರೋದು. ಕಾರಣನೇ ಇಲ್ಲದೆ ಕೆಲವೊಮ್ಮೆ ಸಿಟ್ಟಾಗೋದು, ಕಾರಣನೇ ಇಲ್ಲದೆ ಕೆಲವೊಮ್ಮೆ ಜಗಳಾಡೋದು, ಕಾರಣನೇ ಇಲ್ಲದೆ ಕೆಲವೊಮ್ಮೆ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಇದು ಮಾಡಿಬಿಡೋದು. ಅಂಥದ್ದೆಲ್ಲ ಇರುವಾಗ ನಾವು ಪವಿತ್ರಾತ್ಮರ ಸಹಾಯ ಪಡಿಬೇಕು. ಅವರು ನಮ್ಮ ನಿತ್ಯ ಸಹಾಯಕರು. ಯೇಸು ಹೇಳಿದರು, ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮಗೊಬ್ಬ ಸಹಾಯಕರನ್ನು ನಾನು ಕಳುಹಿಸ್ತೀನಿ. ಆ ಸಹಾಯಕರು ನಿಮ್ಮ ಜೊತೆಗೆ ಬಂದಾಗ ನೀವು ಲೋಕದ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿವಿರಿ. ನಿಮ್ಮಲ್ಲಿರುವ ಎಲ್ಲ ಭಯಭೀತಿಗಳು ಬಿಟ್ಟು ಹೋಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಕೆಲವೊಮ್ಮೆ ನೋಡಿ ಪ್ರಿಯರೇ, ನಾವು ಒಬ್ಬರೇ ಇರುವಾಗ ಚಂದ ಹಾಡಾಡ್ತೀವಿ, ಚೆನ್ನಾಗಿ ಮಾತಾಡ್ತೀವಿ, ಎಲ್ಲರ ಜೊತೆ ಚೆನ್ನಾಗಿರ್ತೀವಿ. ಆದರೆ ಯಾರಾದರೂ 4 ಜನರನ್ನ ನೋಡಿಬಿಟ್ರೆ ತಲೆಯಿಂದ ಕಾಲು ತನಕ ಗಡಗಡ 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 ನಡ್ಗಕ್ಕೆ ಶುರು ಆಗುತ್ತೆ. ಅಂದರೆ ನಮ್ಮಲ್ಲಿರುವ ಧೈರ್ಯ ಎಲ್ಲ ಕುಸ್ತು ಹೋದಂಗೆ, ನಾಲಿಗೆ ಒಣಗಿ ಹೋದಂಗೆ, ಏನೆಲ್ಲ ಹೇಳ್ಬೇಕು ಅಂತಿದ್ವಿ ಅದೆಲ್ಲ ಮರ್ತು ಹೋದಂಗೆ. ಹೇಳ್ಬೇಕು ಅಂತಿದ್ದೆ ಸಿಸ್ಟರ್ ನಾನು, ಆದರೆ ಏನು ಅವ್ರನ್ನ ನೋಡಿದಾಗ ಎಲ್ಲವೂ ಮರ್ತು ಹೋಗ್ಬಿಡ್ತು, ಯಾಕೆ ಅಂತ ಗೊತ್ತಿಲ್ಲ. ಹಾಗೆ ಭಯದ ಆತ್ಮದಲ್ಲಿ ತುಂಬುವಾಗ ದೇವ್ರ ವಾಕ್ಯ ಹೇಳುತ್ತೆ, 1 ಯೋಹಾನ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನೊಳಗಿರುವ ಯೇಸುವಿನ ಆತ್ಮ ಶ್ರೇಷ್ಠ ಆತ್ಮ. ಆ ಶ್ರೇಷ್ಠ ಆತ್ಮ, ಜಯದ ಆತ್ಮ, ಆ ಧೈರ್ಯದ ಆತ್ಮ ನನ್ನಲ್ಲಿ ನೆಲೆಸಲಿಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಆಗ ನಮ್ಮಲ್ಲಿರುವ ಭಯಭೀತಿಗಳೆಲ್ಲ ಬಿಟ್ಟು ಹೋಗುತ್ತೆ. ಕೆಲವೊಮ್ಮೆ ನೋಡಿ ನಮಗೆ ತುಂಬ ಗೊಂದಲಗಳು, ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ. ಸ್ವಾಮಿ, ನನಗೆ ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ, ಆದರೆ ನನ್ನಿಂದ ಏನೂ ಆಗ್ತಾ ಇಲ್ಲ, ನಾನು ಏನು ಮಾಡಲಿ? ನನಗೆ ತುಂಬ ಅವಶ್ಯಕತೆಗಳಿದೆ, ಆದರೆ ಅದನ್ನೆಲ್ಲ ನನ್ನಿಂದ ಪೂರೈಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಾನು ಏನು ಮಾಡಲಿ? ಕಂಪ್ಲೀಟ್ ದೇವರಿಗೆ ಸರೆಂಡರ್ ಆಗಿಬಿಡಿ. ಕಂಪ್ಲೀಟ್, ಅರ್ಧ ಲೋಕ ಅರ್ಧ ಯೇಸು ಅಲ್ಲ, ಕಂಪ್ಲೀಟ್ ದೇವರಿಗೆ ಸರೆಂಡರ್ ಆಗಿ. ಕಂಪ್ಲೀಟ್ ದೇವರಿಗೆ ಸರೆಂಡರ್ ಆಗುವಾಗ ನಮ್ಮೆಲ್ಲವನ್ನು ದೇವರು ನೋಡ್ಕೊಳ್ತಾರೆ, ಎಲ್ಲವನ್ನು ದೇವರು ನೋಡ್ಕೊಳ್ತಾರೆ. ಕಂಪ್ಲೀಟ್ ದೇವರಿಗೆ ಸರೆಂಡರ್ ಮಾಡಿ ಬೈಬಲ್ ತೆಗೆದು ಸುಮ್ಮನೆ ಓದ್ಕೊಂಡು ಹೋಗಿ, ಬೈಬಲ್ ವಾಕ್ಯ ಓದ್ಕೊಂಡು ಹೋಗಿ. ಆ ವಾಕ್ಯದಲ್ಲಿ ಜೀವ ಇದೆ, ಆ ವಾಕ್ಯದಲ್ಲಿ ಶಕ್ತಿ ಇದೆ, ಆ ವಾಕ್ಯದಲ್ಲಿ ಜಯ ಇದೆ, ಆ ವಾಕ್ಯದಲ್ಲಿ ಬಿಡುಗಡೆ ಇದೆ. ಆ ವಾಕ್ಯ ನಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ ಪ್ರಿಯರೇ, ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ದೇವರ ವಾಕ್ಯವನ್ನು ಓದಿ ಅದನ್ನು ವಿಶ್ವಾಸಿಸಿ, ದೇವರು ಏನು ಹೇಳ್ತಾರೆ ಅದನ್ನು ಕೇಳಿ. ಈ ಪವಿತ್ರ ಗ್ರಂಥದಲ್ಲಿ 8,000 ವಾಗ್ದಾನಗಳಿದೆ. ಆ ವಾಗ್ದಾನ ನಮ್ಮ ಜೀವನದಲ್ಲಿ ನೆರವೇರಬೇಕಾದ್ರೆ ನಾವು ಕಂಪ್ಲೀಟ್ ಆಗಿ ಯೇಸುವಿಗೆ ಸರೆಂಡರ್ ಆಗಬೇಕು. ಆತ್ಮರ ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು. ಸ್ವಾಮಿ, ನೀವು ನನ್ನೊಳಗೆ ಇದ್ದೀರಾ. ನಾವು ಅಲ್ಲಿ ಇಲ್ಲಿ ಯೇಸುನ ಹುಡುಕೋದು ಬೇಡ, ನಮ್ಮೊಳಗೆ ಯೇಸು ಇದ್ದಾರೆ, ನನ್ನೊಡನೆ ಯೇಸು ಇದ್ದಾರೆ, ನನ್ನೊಳಗೆ ಯೇಸು ಇದ್ದಾರೆ. ಏಕೆಂದರೆ ನನ್ನ ದೇಹ ದೇವರ ಆಲಯ. 1 ಕೊರಿಂಥ 3:16 ಹೇಳುತ್ತೆ, ನಿನ್ನ ದೇಹ ದೇವರ ಆಲಯ. ಆ ಆಲಯದೊಳಗೆ ನನ್ನ ಈ ದೇಹ, ನನ್ನ ಆತ್ಮ, ಮನಸ್ಸು, ಶರೀರ ಸೇರಿದ್ರೆ ನಾನು ಮಂಜುಳಾ ಜಾಯ್. ಓಕೆ, ಆ ಆತ್ಮ, ಮನಸ್ಸು, ಶರೀರದೊಳಗೆ ನನ್ನ ಯೇಸು ಇದ್ದಾರೆ, ನನ್ನ ತ್ರೇಯಕ ದೇವರಿದ್ದಾರೆ, ನನ್ನ ಸ್ವರ್ಗ ಸಾಮ್ರಾಜ್ಯವೇ ಇದರೊಳಗೆ ಅಡಗಿದೆ. ಆಗ ನಾನು ನನ್ನೊಳಗಿರುವ ಯೇಸುವಿನಲ್ಲಿ ಕೇಳಬೇಕು, ನನ್ನಲ್ಲಿರುವ ಆಂತರಿಕ ಗಾಯಗಳು, ಯಾರಲ್ಲಿ ಹೇಳ್ಕೊಳಕ್ಕಾಗದ ಕಣ್ಣೀರು, ಯಾರ ಹತ್ರ ಹೇಳ್ಕೊಳಕ್ಕಾಗದ ನೋವುಗಳು. ಪ್ರಿಯರೇ, ನಿಮಗೆ ಗೊತ್ತಿಲ್ಲ ಎಷ್ಟು ಮಂದಿ ಕಾಲ್ ಮಾಡಿ ಹೇಳ್ತಾರೆ ಗೊತ್ತಾ, ನನ್ನನ್ನು ಬೇರೆಯವರು ಪೀಡಿಸಿಬಿಟ್ರು, ನನ್ನ ಶರೀರವನ್ನು ಕೆಡಿಸಿಬಿಟ್ರು. ಎಷ್ಟೋ ಮಂದಿ ಕುಟುಂಬದವರೇ, ಸ್ನೇಹಿತರೆ, ನಂಬಿದವರು ಮೋಸ ಮಾಡೋದು, ಬೆನ್ನಿಗೆ ಚಾಕು ಹಾಕೋದು, ಪ್ರೀತಿ ಪ್ರೇಮ ಹೆಸರಲ್ಲಿ ತನ್ನ ದೇಹವೆಂಬ ದೇವಾಲಯವನ್ನು ಹಾಳು ಮಾಡೋದು, ದುಡ್ಡು ಕೊಡ್ತೀನಿ ಅಂತ, ಇವತ್ತು ಕೊಡ್ತೀನಿ ಅಂತ ತಗೊಂಡು ಎಷ್ಟೋ ವರ್ಷಗಳ ಕಾಲ ಕೊಡದೇ ಇರೋದು, ಎಷ್ಟೋ ಕುಟುಂಬ ಫುಟ್ಪಾತಿಗೆ ಬಂದಿದ್ದ ಅನುಭವ ನನಗೆ ಗೊತ್ತು. ಒಬ್ಬರ ಹೆಸರನ್ನು ಹಾಳು ಮಾಡೋದು, ಇದೆಲ್ಲ ಮಾಡಿದಾಗ ನಮ್ಮೊಳಗೆ ಆಂತರಿಕ ಗಾಯಗಳಾಗಿ ತುಂಬಿ ಹೋಗ್ತದೆ. ನಂಬಿದವರು ಮೋಸ, ಯಾರೂ ಇಲ್ಲದ ಅವಸ್ಥೆ, ಏಕಾಂಗಿತನ, ಕೊರಗು, ಅದೆಲ್ಲ ಬಿಡುಗಡೆ ಆಗಬೇಕಾದ್ರೆ ಪವಿತ್ರಾತ್ಮರು ನಮ್ಮೊಳಗೆ ಬರಬೇಕು. ನಮ್ಮಲ್ಲಿ ಅನೇಕ ದುರ್ಗುಣಗಳಿದೆ, ಅದೆಲ್ಲ ಬಿಡುಗಡೆ ಆಗಬೇಕಾದ್ರೆ ಪವಿತ್ರಾತ್ಮರ ಶಕ್ತಿ ಇಳಿದು ಬರಬೇಕು. ಆಂತರಿಕ ಗಾಯ ನೀಗಿ ಹೋಗಲು ಪ್ರಾರ್ಥಿಸಿ. ಯೇಸು ನನ್ನೊಳಗೆ ಬರುವಾಗ ನನ್ನಲ್ಲಿ ಯೇಸು ಇದ್ದಾರೆ. ಆ ಯೇಸು ನನ್ನಲ್ಲಿ ಪರಿಶುದ್ಧಾತ್ಮರ ಕ್ರಿಯೆ ನಡೆಸುವಾಗ, ಕಾರ್ಯ ಪ್ರವರ್ತಿಸುವಾಗ ನಾನು ಹೊಸ ವ್ಯಕ್ತಿಯಾಗಿ, ಹೊಸ ಶಕ್ತಿಯಾಗಿ ಮಾರ್ಪಡ್ತೀನಿ. 2 ಕೊರಿಂಥ 5:17 ಹೇಳುತ್ತೆ, ಕ್ರಿಸ್ತನಲ್ಲಿ ಒಬ್ಬ ಬಂದಾಗ ಹೊಸ ಸೃಷ್ಟಿ, ನೂತನ ಸೃಷ್ಟಿ, ಹಳೆಯದೆಲ್ಲ ಅಳಿಸಿ ಹೋಯಿತು. ಕಂಪ್ಲೀಟ್ ಸರೆಂಡರ್ ಆಗಿ, ಅರ್ಧ ಲೋಕ ಅರ್ಧ ದೇವರಲ್ಲ.
ನನಗೆ ಕೆಲವೊಮ್ಮೆ ಹೇಳ್ತಾರೆ, ಸಿಸ್ಟರ್ ಪ್ರೇಯರ್ ಮಾಡಿ ಸಾಕಾಯಿತು, ಏನು ಸಿಗ್ತಾ ಇಲ್ಲ. ಅದು ಏನು ಅಂತ ಹೇಳಿದ್ರೆ ಒಟ್ರಾಸೆ ಪ್ರೇಯರ್ ಮಾಡೋದು, ವಿಶ್ವಾಸ ಇಲ್ಲದೆ ಪ್ರೇಯರ್ ಮಾಡೋದು. ವಿಶ್ವಾಸಿಸಿ, ನನ್ನ ಯೇಸು ನನ್ನ ಜೊತೆಗೆ ಇದ್ದಾರೆ, ಅವರು ಕೈ ಹಿಡಿದು ನಡೆಸ್ತಾರೆ, ಅವರಿಗೆ ಅಸಾಧ್ಯವಾದದ್ದು ಅವರಿಗೆ ಮಿಗಿಲಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ ಅಂತ ನಂಬ್ರಿ. ಯೇಸುವಿಗಿಂತ ದೊಡ್ಡದು ಈ ಲೋಕದಲ್ಲಿ ಯಾವುದೂ ಇಲ್ಲ, ಯಾರೂ ಇಲ್ಲ. ಯಾವ ಶಕ್ತಿ ಆಗಲಿ, ಯಾವ ವ್ಯಕ್ತಿ ಆಗಲಿ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಆ ನಂಬಿಕೆಗೆ ಬನ್ನಿ. ನನ್ನ ಯೇಸು ನನ್ನೊಳಗಿರುವಾಗ ನನ್ನಲ್ಲಿ ಯಾವ ಕಲ್ಮಶ ಇಲ್ಲ. ವಂಶ ಪಾರಂಪರ್ಯವಾಗಿ ಬಂದಿರುವ ಯಾವ ದುರ್ಗುಣ ದುರಭ್ಯಾಸಗಳು, ಯಾವ ಮಾಟಮಂತ್ರದ ಶಕ್ತಿಗಳು, ಯಾವ ಅನ್ಯಾಯಗಳು, ಯಾವ ಮೋಸ ವಂಚನೆಗಳು ನನ್ನ ಜೀವನದಲ್ಲಿ ಇಲ್ಲ. ಯಾವ ದುರ್ಗುಣ ದುರಭ್ಯಾಸಗಳಿಲ್ಲ ನನ್ನ ಜೀವನದಲ್ಲಿ. ಪರದೂಷಣೆ ಇಲ್ಲ ನನ್ನ ಜೀವನದಲ್ಲಿ. ಚಾಡಿ ಮಾತಿಲ್ಲ. ನಾನು ಎಲ್ಲರನ್ನು ಪ್ರೀತಿಸುವ ಮಗಳು, ನಾನು ಎಲ್ಲರನ್ನು ಗೌರವಿಸುವ ಮಗಳು, ನಾನು ಎಲ್ಲರನ್ನು ಪ್ರೀತಿಸುವ ಮಗನು, ಎಲ್ಲರನ್ನು ಗೌರವಿಸುವ ಮಗನು. ಪವಿತ್ರಾತ್ಮರು ನಮ್ಮೊಳಗೆ ಬರುವಾಗ, ನಮ್ಮ ಮೇಲೆ ಬರುವಾಗ, ನಿರ್ಮಲೋದಕವನ್ನು ಪ್ರೋಕ್ಷಿಸುವಾಗ ನಾವು ಹೊಸ ವ್ಯಕ್ತಿ, ಹೊಸ ಶಕ್ತಿ, ಯೇಸುವಿಗೆ ಸಾಕ್ಷಿ ಆಗ್ತೀವಿ. ನೋಡಿ, ಯೇಸುವಿನ ಶಿಷ್ಯರು ನಾವು ನೋಡ್ತೀವಿ, 4 ಶುಭ ಸಂದೇಶಗಳಲ್ಲಿ ಸಹ ನಾವು ನೋಡ್ತೀವಿ, ಯೇಸುವನ್ನು ಯೂದಾಸ್ ಹಿಡಿದುಕೊಟ್ಟ ಮೇಲೆ ಎಲ್ಲ ಶಿಷ್ಯಂದಿರು ಚದರಿ ಹೋಗಿಬಿಡ್ತಾರೆ. ಎಲ್ಲರೂ ಚದರಿ ಹೋಗ್ಬಿಡ್ತಾರೆ ಎದುರ್ಕೊಂಡು. ನಮಗೇನಾಗುತ್ತೋ ಅಂತ ಎಲ್ಲರೂ ಎದುರ್ಕೊಂಡು ಹೋಗ್ತೀವಿ. ನಾನು ನೀವಾದರೂ ಕೂಡ ಹಾಗೆ ಮಾಡ್ತಿದ್ವಿ ಏನೋ. ಆದರೆ ಪೇತ್ರ ದೂರದಿಂದ ಯೇಸುವನ್ನು ಹಿಂಬಾಲಿಸ್ತಾ ಇದ್ದ ಅಂತ ದೇವರು ವಾಕ್ಯ ಹೇಳುತ್ತೆ. ದೂರದಿಂದ ಹಿಂಬಾಲಿಸ್ತಿದ್ದ, ಯೇಸುವಿನ ಪಕ್ಕದಲ್ಲಿ ಅಲ್ಲ, ಎಲ್ಲಿ ಅವನನ್ನು ಹಿಡ್ಕೊಂಡ್ಬಿಡ್ತಾರೋ ಅಂತ. ಅವನಲ್ಲಿರುವ ಆ ಭಯ ಆಂತರಿಕ ಗಾಯ, ಅವನು ಎಷ್ಟರ ಮಟ್ಟಿಗೆ ಆ ಭಯ ಅವನನ್ನು ನೀಚ ಇದಕ್ಕೆ ತಗೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಪ್ರಿಯರೇ, 3 ಸಲ ಯೇಸು ಯಾರು ಅಂತ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ ಅವನು. ಆದರೆ ಯೇಸುವಿನ ಕಣ್ಣು ಅವನನ್ನು ನೋಡುವಾಗ, ಆ ಪ್ರೀತಿ ಅವನೊಳಗೆ ಇಳಿಯುವಾಗ, ಆ ಕರುಣೆಯ ಕಣ್ಣು ಅವನನ್ನು ವೀಕ್ಷಿಸಿದಾಗ, ಆ ಯೇಸುವಿನ ಶಕ್ತಿ, ಆ ಪವಿತ್ರಾತ್ಮರು ಅವನೊಳಗೆ ಬಂದಾಗ ಅವನು ಪಶ್ಚಾತ್ತಾಪ ಪಡ್ತಾನೆ, ಗೋಳಾಡ್ತಾನೆ. ಆದರೂ ಅವನಲ್ಲಿ ಒಂದು ಭಯ ಇತ್ತು. ಎಲ್ಲಿ ಯೇಸು ಶಿಲುಬೆಗೆ ಏರಿಸಿದ ಮೇಲೆ, ಯೇಸು ಸಮಾಧಿ ಆದಮೇಲೆ, ಪುನರ್ತನರಾಗಿ ಬಂದ ಮೇಲೆ ಕೂಡ ಎಲ್ಲಿ ಬೇರೆ ಯಹೂದ್ಯರು ನಮ್ಮನ್ನು ಕಷ್ಟಕ್ಕೆ ಸಿಕ್ಕಿಸಿಬಿಡ್ತಾರೋ ಅಂತ ಹೇಳುವ ಭಯ ಇತ್ತು. ನಮ್ಮನ್ನೇ ಎಲ್ಲಿ ಒಡೆದು ಸಾಯಿಸಿ ಬಿಡ್ತಾರೋ ಅಂತ ಹೇಳುವ ಭಯ ಇತ್ತು. ಆದರೆ ಪಂಚದಶಮ ದಿನ ಪವಿತ್ರಾತ್ಮರು ಅಗ್ನಿನಾಳವಾಗಿ ಶಿಷ್ಯಂದಿರ ಮೇಲೆ ಇಳಿದು ಬಂದಾಗ ಎಲ್ಲಿತ್ತೋ ಏನೋ ಪೇತ್ರನಿಗೆ ಎದ್ದು ನಿಂತು ಪ್ರಸಂಗ ಮಾಡ್ತಾನೆ. 3,000 ಜನ ಆ ದಿನ ಜ್ಞಾನಸ್ನಾನ ತಗೊಂಡ್ರು ಅಂತ ದೇವರ ವಾಕ್ಯದಲ್ಲಿ ನಾವು ಪ್ರೇಷಿತರ ಕಾರ್ಯಕಲಾಪದಲ್ಲಿ ನೋಡ್ತೀವಿ. ಪವಿತ್ರಾತ್ಮರು ನಮ್ಮ ಮೇಲೆ ಬಂದಾಗ ನಾವು ಬಲಗೊಳ್ತೀವಿ, ಶಕ್ತಿಯುತರಾಗ್ತೀವಿ. ಮಾತಾಡುವಾಗ ಬಲ ನಮಗೆ ಉಂಟಾಗುತ್ತೆ. ಧೈರ್ಯದ ಆತ್ಮರಿಂದ ನಾವು ತುಂಬಲ್ಪಡ್ತೀವಿ. ಆ 100 ಜನ ಇರಲಿ, 1,00,000 ಜನ ಇರಲಿ, ಅವ್ರ ಮುಂದೆ ನಿಂತು ಪ್ರಸಂಗ ಮಾಡೋಕ್ಕೆ ಸಹ ನಮಗೆ ಯಾವ ಭಯ ಇರೋದಿಲ್ಲ. ಏಕೆಂದರೆ ನಮ್ಮೊಳಗಿರುವ ದೇವರ ಆತ್ಮ, ಶಕ್ತಿಯ ಆತ್ಮ, ಬಿಡುಗಡೆಯ ಆತ್ಮ, ಅವರು ವಿಮೋಚನೆಯ ಆತ್ಮ, ಕೈ ಹಿಡಿದು ನಡೆಸುವ ಆತ್ಮ, ಧೈರ್ಯದ ಆತ್ಮ, ಸೋಲಿಲ್ಲದ ಆತ್ಮ, ಆ ಆತ್ಮರು ನಮ್ಮೊಳಗಿರುವಾಗ ನಮ್ಮ ಕಣ್ಣೀರು ಒರೆಸಲ್ಪಡ್ತದೆ. ನಮ್ಮ ವೇದನೆಗಳೆಲ್ಲ ನೀಗಿ ಹೋಗುತ್ತೆ, ನಮ್ಮ ರೋಗವೆಲ್ಲ ಸೌಖ್ಯವಾಗುತ್ತೆ. ಆ ಧೈರ್ಯದ ಆತ್ಮರಿಗಾಗಿ, ಆ ಪರಿಶುದ್ಧ ಆತ್ಮರಿಗಾಗಿ ಪ್ರಾರ್ಥಿಸುವ. ಪರಿಶುದ್ಧಾತ್ಮರೇ ನನ್ನೊಳಗೆ ಬನ್ನಿರಿ ಸ್ವಾಮಿ, ನನ್ನಲ್ಲಿರುವ ಎಲ್ಲ ಆಂತರಿಕ ಗಾಯಗಳನ್ನು ನೀಗಿಸುವುದಕ್ಕಾಗಿ ಸ್ತೋತ್ರ. ತಾಯಿಯ ಗರ್ಭದಿಂದ ಬಂದಂತಹ ಎಲ್ಲ ನೆಗೆಟಿವ್ಸ್ಗಳು, ಬೆಳೆದು ಬರುವಾಗ ನನಗೆ ಬಂದ ಚುಚ್ಚು ಮಾತುಗಳು, ನನಗೆ ಉಂಟಾದ ಎಲ್ಲ ನೋವುಗಳು, ನಿರಾಶೆಗಳು, ಇಗ್ನೋರೆನ್ಸ್, ನನಗೆ ಸಿಕ್ಕಿದ ಎಲ್ಲ ನೆಗೆಟಿವ್ಸ್ಗಳು ಈ ನಿಮಿಷದಲ್ಲಿ ಯೇಸು ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಲ್ಪಟ್ಟು, ದೇವರಾತ್ಮರಿಂದ ನಾನು ತುಂಬಲ್ಪಟ್ಟು, ಧೈರ್ಯದ ಆತ್ಮರಿಂದ ನಾನು ತುಂಬಲ್ಪಟ್ಟು ಬಿಡುಗಡೆಯಾಗುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನಲ್ಲಿರುವ ಎಲ್ಲ ನೆಗೆಟಿವ್ಸ್ಗಳು ಬಿಟ್ಟು ಹೋಗಿ ಕ್ರಿಸ್ತನಲ್ಲಿ ನಾನು ಹೊಸ ಶಕ್ತಿಯಾಗಿ, ಹೊಸ ವ್ಯಕ್ತಿಯಾಗಿ, ಯೇಸುವಿಗೆ ಸಾಕ್ಷಿಯಾಗಿ ಈ ಕ್ಷಣದಿಂದ, ಈ ನಿಮಿಷದಿಂದ ನಾನು ಪಾಸಿಟಿವ್ ಎನರ್ಜಿಯಿಂದ ತುಂಬಲ್ಪಟ್ಟು ಪಾಸಿಟಿವ್ ಮಗನಾಗಿ ನಾವು ಅನುಗ್ರಹಿಸಲ್ಪಡುವುದಕ್ಕಾಗಿ ಸ್ತೋತ್ರ. ನಾವು ಮಾತನಾಡುವಾಗ ದೆವ್ವ ಪೀಡೆಗಳು ನಡುಗಿ ಹೋಗುವುದಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥಿಸುವಾಗ ಅದ್ಭುತಗಳು ಸಂಭವಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಯಾರನ್ನು ನೋಡ್ತೇವೋ, ಯಾರಲ್ಲಿ ಮಾತನಾಡುತ್ತೇವೋ ಅವರಲ್ಲಿರುವ ಎಲ್ಲ ನೆಗೆಟಿವ್ಸ್ಗಳು, ಆಂತರಿಕ ಗಾಯಗಳು, ದೆವ್ವ ಪೀಡೆಗಳ ಶಕ್ತಿಗಳು, ಮಾಟಮಂತ್ರದ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗುವುದಕ್ಕಾಗಿ ಸ್ತೋತ್ರ. ನಾವು ಹೆಜ್ಜೆ ಇಟ್ಟ ಜಾಗ ಯೇಸುವಿಗೆ ಸ್ವಂತವಾಗುವುದಕ್ಕಾಗಿ ಸ್ತೋತ್ರ. ಕಾಣುವ ವ್ಯಕ್ತಿಗಳೆಲ್ಲ ಯೇಸುವಿಗೆ ಸಾಕ್ಷಿಯಾಗುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಕರುಣೆ ನಮ್ಮ ಮೇಲೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಈ
ನಿಮಿಷದಲ್ಲಿ ಸ್ವಾಮಿ ನಮಗೆ ಬಿಡುಗಡೆಯಾಗಿದ್ದಕ್ಕಾಗಿ ಸ್ತೋತ್ರ. ನನ್ನ ಆಂತರಿಕ ಗಾಯಗಳು ನೀಗಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಅಮ್ಮ ಮಾತೆಯೇ ಪ್ರಾರ್ಥಿಸಿರಿ ತಾಯಿಯೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ವಿಶೇಷವಾಗಿ ಒಂದು ಸಣ್ಣ ಸಾಕ್ಷಿ ಹೇಳ್ತೀನಿ ಈ ಪ್ರೇಯರಿಗೆ ಮೊದಲು. ನನಗೆ ನಮ್ಮಪ್ಪ ಸಣ್ಣ ಪ್ರಾಯದಲ್ಲಿ ತೀರಿ ಹೋದ್ರು. ಅಪ್ಪ ಅಂದರೆ ತುಂಬ ಪ್ರೀತಿ ನನಗೆ. ಆದರೆ ನಾನು ಯಾವಾಗ ಅಪ್ಪನ ಬಗ್ಗೆ ಹೇಳುವಾಗಲೂ ನಾನು ಅಳ್ತಾ ಇದ್ದೆ. ಒಂದ್ಸಲ ಮುಲ್ಕಿ ಡಿವೈನ್ ರಿಟ್ರೀಟ್ ಸೆಂಟ್ರಲ್ಲಿ ನಮಗೆ ಧ್ಯಾನ ಕೂಟ ಇತ್ತು. ನಮ್ಮ ಧ್ಯಾನ ಯೇಸು ಸ್ಪರ್ಶ ತಂಡದ ಫಾದರ್ ಫ್ರಾಂಕ್ಲಿನ್, ಫಾದರ್ ರೋಮನ್ ಪಿಂಟೋ, ಬ್ರದರ್ ಟಿ ಕೆ ಜಾರ್ಜ್, ಸಹೋದರ ವಿಲಿಯಂ ಡಿಸೋಜಾ ಮತ್ತು ನಾನು ಮಂಜುಳಾ ಜಾಯ್, ನಾವೆಲ್ಲ ಸೇರಿ ಧ್ಯಾನ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ಪ್ರಿಯರೇ, ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ, ಆ ಹಾಡನ್ನು ವಿಲಿಯಂ ಬ್ರದರ್ ಟಿ ಕೆ ಜಾರ್ಜ್ ಇಬ್ಬರು ಸೇರಿ ಹಾಡ್ತಾ ಇದ್ರು. ಸಮರ್ಪಿಸಿ ಫಾದರ್ ಫ್ರಾಂಕ್ಲಿನ್ ಸ್ತುತಿ ಮಾಡ್ತಾ ಇದ್ರು. ಅಂದರೆ ಸಮರ್ಪಿಸಿ ಬಿಡುಗಡೆಗಾಗಿ, ಆಂತರಿಕ ಗಾಯದ ಬಿಡುಗಡೆಗಾಗಿ, ಸೌಖ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ರು. ನಾನು ಸ್ತುತಿ ಮಾಡ್ತಾ ಇದ್ದೆ. ಆ ಹಾಡು ಹಾಡುವಾಗ ನಾನು ತುಂಬ ಅತ್ತೆ ಪ್ರಿಯರೇ, ತುಂಬ ಅಂದರೆ ತುಂಬ ಅತ್ತೆ. ಆವತ್ತು ನನಗೆ ಸಿಕ್ಕಿದ ಆಂತರಿಕ ಸೌಖ್ಯ. ಮತ್ತೆ ನಮ್ಮ ಅಪ್ಪನ ನೆನೆಸ್ಕೊಳ್ಳುವಾಗ ನಾನು ಅತ್ತಿಲ್ಲ. ನನಗೆ ಆ ಒಂದು ನೋವು ನನಗೆ ದೇವರು ತೆಗೆದುಹಾಕಿದ್ರು. ನೀವು ಸಹ ಸಮರ್ಪಿಸಿ ಪ್ರಾರ್ಥಿಸಿ 100%, 101% ಯೇಸು ನಾಮದಲ್ಲಿ ನಿಮಗೆ ಸೌಖ್ಯ, ಶಾಂತಿ, ಬಿಡುಗಡೆ ಉಂಟಾಗಲಿ. ಯೇಸು ನಾಮದಲ್ಲಿ ಜಯದ ಆತ್ಮರಿಂದ ತುಂಬಲ್ಪಡಲಿ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ.